ತಮ್ಮ ತಪಸ್ವಿಗಳನ್ನು ತಡೆಯುವುದು ಸುಮ್ಮನೆ ತರವಲ್ಲವೋ ಧರ್ಮದ ಕಜ್ಜವ ಹಮ್ಮಿಕೊಂಡಿರುವೇಳು ಬ್ರಹ್ಮ ಋಷಿ ಬರಲು ನಾವು ತಮ್ಮ ತಪಸ್ವಿಗಳನ್ನು ತಡೆಯುವುದು ಸುಮ್ಮನೆ ತರವಲ್ಲವೋ ಲೋಕದ ಕ್ಷೇಮಕ್ಕೋಸ್ಕರವಾಗಿ ತೊಡಗಿಸಿಕೊಂಡಂತಹ ಬ್ರಹ್ಮ ಋಷಿಗಳು ನಾವು ನಮ್ಮನ್ನು ತಡೆದು ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಧರಿಸಿರುವಂತಹ ವಸ್ತ್ರ ಕಮಂಡಲಗಳು ಬಿಟ್ರೆ ಬೇರೇನು ನಮಗೆ ಕಮಂಡಲವೋ ಮತ್ತೊಂದು ಕೊಡಿ. ಈ ನಾವು 7 ಜನ ಇದ್ದೇವೆ ನೋಡು, ಆ ಮುಖ ನೋಡು, ಆ ಮುಖವನ್ನು ನೋಡುವಾಗಾದ್ರೂ ನಿನಗೆ ಏನುಂಟು ಅಂತ ಕಾಣ್ತದ? ನಮ್ಮಲ್ಲಿ ಏನು ಇಲ್ಲಯ್ಯ. ಸಪ್ತ ಋಷಿಗಳು. ನೀವು ಸಪ್ತ ಋಷಿಗಳಾದ್ರೂ ಜೀವ ಇದ್ದವರಾದಿತ್ತು, ನನಗೆ ಕೊಡಿ ಪುಣ್ಯಾತ್ಮ. ನಮ್ಮಲ್ಲಿ ಈ ಕಮಂಡಲಗಳು ವಸ್ತ್ರ ಬಿಟ್ರೆ ಬೇರೇನು. ನನ್ನ ಹೆಂಡತಿ ಹೇಳಿದ್ದಾರೆ, ಯಾರ ತಲೆ ಹೊಡೆದಾದ್ರೂ ತಂದು ಹಾಕು ಅಂತ. ಇಲ್ಲದಿದ್ರೆ ಊಟ ಕೊಡುದಿಲ್ಲ, 3 ದಿವಸ ಆಯ್ತು ಊಟ ಮಾಡದೆ. ಏನಾದ್ರೂ ಕೊಡಪ್ಪ. ಹಾಗಾದ್ರೆ ನಿನ್ನದೊಂದು ಪ್ರಶ್ನೆ ಉಂಟು. ಏನು ಪ್ರಶ್ನೆ? ಯಾರಿಗೋಸ್ಕರ ನೀನಿಷ್ಟು ಸಂಪಾದಿಸುವುದು? ಹೆಂಡತಿ. ಅಯ್ಯ, ಲೋಕದಲ್ಲಿ ಧರ್ಮ ಅಂತ ಒಂದಿದೆ. ಧರ್ಮ ಹೌದೇ ಹೌದು. ಆ ಧರ್ಮವು ಜೀವವನ್ನು ಕಾಪಾಡುತ್ತದೆ, ಜೀವನವನ್ನು ರೂಪಿಸುತ್ತದೆ ಎನ್ನುವುದು ತಿಳಿದವರಾಡಿದಂತಹ ಮಾತು. ಗೃಹಸ್ಥನಿಗೆ ಒಂದು ಧರ್ಮ, ಮದುವೆ ಆದವನಿಗೆ ಒಂದು ಧರ್ಮ, ಗಂಡನಿಗೆ ಒಂದು ಧರ್ಮ, ಹೆಂಡತಿಗೆ ಒಂದು ಧರ್ಮ ಅಂತ ಇದೆ. ಈಗ ಹೆಂಡತಿಗೋಸ್ಕರವಾಗಿ ನೀ ಈ ಕೃತ್ಯಗಳನ್ನು ಮಾಡುತ್ತಿ ಅಂತಾದ್ರೆ, ಮತ್ತೊಬ್ಬರ ತಲೆ ಒಡೆಯುತ್ತಿ ಅಂತಾದ್ರೆ, ರಕ್ತ ಕಾರಿಸಿ ಅಂತಾದ್ರೆ ಅದು ಪಾಪ ಕೃತ್ಯ ಅಂತ ಆಗುತ್ತದೆ. ಪಾಪ ಅಂದ್ರೆ ಪಾಪ ಅಂದ್ರೆ ನಿನಗೆ ಮೇಲ್ಲೋಕಕ್ಕೆ ನೇರ ಹೋಗ್ಲಿಕ್ಕೆ ತಡೆಯಾಗುವಂತಹ ದಾರಿಗಳು. ಅವಳು ನನ್ನನ್ನು ಹೇಳಿದ್ದದೆ, ಏನು? ಸಿಕ್ಕವರ ತಲೆ ಹೊಡೆದಾದ್ರೂ ತಂದು ಈಗ ನೀ ಸಂಪಾದನೆ ಮಾಡಿದ ಇಷ್ಟರಲ್ಲಿ ಪಾಪ ಕೃತ್ಯವೇ ಹೌದಾಗಿರುವಾಗ ಈ ಪಾಪ ಕೃತ್ಯದಲ್ಲಿ ಅವರು ಪಾಲು ತಗೊಳ್ತಾರೋ ಅಂತ ಆಗಬೇಕು. ಏನು ತಗೊಳ್ತಾರೆ? ನಾನು ಕೊಂಡು ಹೋಗಿ ಹಾಕಿದ್ದನ್ನು ಎಲ್ಲ ತಗೊಳ್ತಾರೆ, ಪಾಪದಲ್ಲಿ ಪಾಲು ತಗೊಳ್ತಾರೆ. ಅದು ನೀ ತಕೊಂಡು ಹೋದಂತ ಆಹಾರದಲ್ಲಿ ಪಾಲು ತಗೊಳ್ಳುದಲ್ಲ. ನೀ ಮಾಡಿದಂತಹ ಕೃತ್ಯದಲ್ಲಿ ನಿನಗೆ ಅಂಟುವಂತಹ ಈ ಪಾಪದಲ್ಲಿ ಅವರು ಪಾಲು ತಗೊಳ್ತಾರೋ ಇಲ್ಲೋ ಎನ್ನುವುದನ್ನು ನೀನು ಕೇಳಿ ಬಂದ್ರೆ ಬೇಕಾದನ್ನು ಕೊಡ್ತೇವೆ ನಾವು. ಕೇಳಿ ಬರ್ಬೇಕಾ? ಹೌದೇ ಹೌದು. ಈಗ ನೀನು ಇಲ್ಲಿ ಹೇಳಿದ್ರೆ ನಿನ್ನ ಮಾತು ಅಂತ ಆಗ್ತದೆ. ಹೌದು, ಅವಳಲ್ಲಿಯೇ ಕೇಳಿ ಬರಬೇಕು. ಏನು ಇದು ಭಯಂಕರ ಜೋರಿದ್ದಿ ಪುಣ್ಯಾಸ. ಅದೆಂತ ಭಯಂಕರ ಜೋರು ಹೇಳಿದ್ರೆ? ಹಾಗೆ ಅಂತ ಹೇಳಿದ್ರೆ ನಾ ತಪ್ಪಿಸುವವರು ಅಂತ ಹೇಳಿದಲ್ವಾ ನೀವು? ಸಪ್ತ ಋಷಿಗಳು ಅಂತ ಹೇಳಿದ್ರ. ಮತ್ತೆಂತ ತಪ್ಪಿಸುವಂತಹ ಲೋಕದ ಕ್ಷೇಮಕ್ಕೋಸ್ಕರವಾಗಿ ತಪಸ್ಸನ್ನು ನನ್ನನ್ನು ಆಸೆ ಕಲಿಸಿ ಈ ಕಡೆಯಿಂದ ತಪ್ಪಿಸುವ ಆಲೋಚನೆ ಅಲ್ವಾ? ನಾಯಂತ ಮಗ ಅದೆಲ್ಲ ಬಿಡ್ಲಿಕ್ಕಿಲ್ಲ. ಹೇಗದು? ನಾಯಂತ ಮಗ ಇರ್ಬೋದು. ನಾನಲ್ಲಿಗೆ ಹೋಗಿ ಬರುವಲ್ಲಿವರೆಗೆ ಇಲ್ಲಿಂದ ನೀವು ಹೋಗಬಾರ್ದು. ನೀವು ಎಂತದ್ದು 7 ಜನ ಇದ್ದೀರಾ? ಆ ಕಾಣುವ ಮರಕ್ಕೆ 7 ಮಂದಿಯನ್ನು ಒಂದೇ ಹಗ್ಗದಲ್ಲಿ ಕಟ್ಟಿಯ ಮತ್ತೆ ನನ್ನ ಹೆಂಡತಿಯ ಬಳಿಗೆ ಹೋಗ್ತೇನೆ. ಹೋಗಿ ಆವಾಗ ಒಂದು ಪ್ರಶ್ನೆ ಕೇಳಿದ್ರು. ಏನು? ನೀನು ಕೊಂಡೋಗಿ ಹಾಕಿದ್ದನ್ನು ಎಲ್ಲ ನಿನ್ನ ಹೆಂಡತಿ ಮಕ್ಕಳು ತಿಂತಾರಲ್ಲ? ತಿಂತೇವೆ. ಸರಿ ತಿಂತಾಳೆ, ನನಗೂ ಒಂದು ತುಂಡು ಕೊಡುದಿಲ್ಲ ಅಂತ ಹೇಳಿ. ಯಾರು ಹೇಳಿದ್ದು? ಬೇಯಿಸಿ ಹಾಕ್ತಾನೆ ಅಷ್ಟು ತಿಂತಿ ನೀನು? ಹೌದು. ಆಗ ಹೇಳಿದ್ರು, ನೀನು ಸಿಕ್ಕಿದವರ ಮಂಡೆ ಎಲ್ಲ ಹೊಡಿತಿಯಲ್ಲ, ಅದರಲ್ಲಿ ಪಾಪ ಬರ್ತದೆ. ನೀನು ಕೊಂಡೋಗಿ ಹಾಕಿದ್ದನ್ನು ನಿನ್ನ ಹೆಂಡತಿ ಮಕ್ಕಳು ತಿಂತಾರಲ್ಲ, ನೀನು ಮಾಡಿದ ಪಾಪದಲ್ಲಿ ಪಾಲ್ ತಕೊಳ್ತಾರ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನನ್ನ ಹೆಂಡತಿ ಬಹಳ ಪಾಪ, ಅವಳು ನನ್ನ ಪಾಪದಲ್ಲಿ ಪಾಲು ತಕೊಳ್ತಾಳೆ ಅಂತ ಕೇಳಿದೆ. ಯಾರು ಹೇಳಿದ್ದು? ಅವರು ನಂಬುದೇ ಇಲ್ಲ. ಅದಕ್ಕೆ ಅವರಿಗೆ ಬೇಕಾಗಿ ಬಂದದ್ದು. ನಾನು ಮಾಡಿದ ಪಾಪದಲ್ಲಿ ಪಾಲು ತಕೊಳ್ತೀನಿ. ಸುಮ್ಮನೆ ನೀನೊಮ್ಮೆ ಪಾಪದಲ್ಲಿ ಪಾಲು ತಕೊಳ್ಳುದು, ನೀನು ಮಾಡಿದಂತಹ ಪಾಪದಲ್ಲಿ ನಾನು ಪಾಲು ತಕೊಳ್ಳುದ? ಖಂಡಿತವಾಗಿಯೂ ಇಲ್ಲ. ನಿನಗೆ ಶಾಸ್ತ್ರ ಹೇಳ್ತೇನೆ ನಾನು. ಶಾಸ್ತ್ರ? ಪಾಪ ಬೇಡ, ಪುಣ್ಯದಿಂದ ಆರಂಭ ಮಾಡ್ತೇನೆ. ಶಾಸ್ತ್ರ ಏನು ಹೇಳ್ತದೆ ಗೊತ್ತುಂಟಾ? ಯಾರಿಗೆ ಗೊತ್ತು? ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಪಾಲು ಇಲ್ಲ. ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಟು. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಪಾಲುಂಟು.
ಗಂಡ ಮಾಡಿದಂತಹ ಪಾಪದಲ್ಲಿ ಹೆಂಡತಿಗೆ ಪಾಲು ಇಲ್ಲ ಇಲ್ಲ ಇಲ್ಲ. ಒಟ್ಟಿಗೆ ಹೇಳ್ಬೇಡ, ನಾನೊಮ್ಮೆ ಹೇಳ್ತೇನೆ. ಹೆಂಡತಿಯ ಪಾಪದಲ್ಲಿ ಗಂಡನಿಗೆ ಪಾಲುಂಟು, ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಇಲ್ಲ. ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಟು, ಉಂಟು. ಹೆಂಡತಿಯ ಪುಣ್ಯದಲ್ಲಿ ಗಂಡ. ಅದೆಂತದಾಗಿ ಅದು ಹಾಗೆ, ಅದು ಶಾಸ್ತ್ರ. ಹೆಂಡತಿ ಪುಣ್ಯದಲ್ಲಿ ಪಾಲಿರುವಾಗ ಪಾಪದಲ್ಲಿ ಪಾಲು ಬೇಡ. ಬೇಡ ಬೇಡ, ನಿನ್ನ ಪಾಪದಲ್ಲಿ ನನಗೆ ಪಾಲಿಲ್ಲ. ಅದು ಎಂತದೇ ಇಲ್ಲ, ಎಂತ ಶಾಸ್ತ್ರ. ಶಾಸ್ತ್ರ ನಾವು ಸುಧಾರಿಸಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಪಾಪದಲ್ಲಿ ಪಾಲು ತೆಕ್ಕೊಳ್ಳುದಿಲ್ಲ ಅಂತ ಹೇಳಿದ್ದಲ್ಲ, ಚೂರು ತೆಕ್ಕೊಳ್ಳುದಿಲ್ಲ. ಅಷ್ಟು ಕೂಡ ತೆಕ್ಕೊಳ್ಳುದಿಲ್ಲ, ನೀನು ದುಡಿದು ತರಬೇಕು. ನೀನು ತಕ್ಕೊಳ್ಳದಿದ್ರೆ ನಾನು ಬಿಡುವುದಿಲ್ಲ. ಎಂತ ಮಾಡ್ತಿ? ನನಗೆ ಕೋಪ ಬರ್ತದೆ. ನಿನಗೆ ಕೋಪ ಬಂದ್ರೆ ಹೋಗಾಚೆ. ನೀನು ಕೋಪ ಬಂದ್ರೆ ನೀನೇನ್ ಮಾಡ್ತಿ? ನಿನ್ನನ್ನು ನಿನ್ನ ಮಕ್ಕಳನ್ನು ಬಿಟ್ಟು ನಾನು ಯಾವ ಕಡೆಗೆ. ಓ ದೇವರೇ, ನನ್ನ ಮಕ್ಕಳನ್ನು ಅಂದ್ರೆ ನಿನಗೆ ಹುಟ್ಟಿದ ಮಕ್ಕಳಲ್ವದು, ನಿನ್ನ ಮಕ್ಕಳದು. ನಾನು ಹೋದ್ರೆ ನೀನು ಮನೆಯ ಮೂಲೆಯಲ್ಲಿ ಕೂತು ಪತಿಯೇ ನೀ ಹೋದೆಯಲ್ಲ ಮಡಿದೆಯಲ್ಲ, ಹೋದೆಯಲ್ಲ, ಮಡಿದೆಯಲ್ಲ. ಅಷ್ಟು ಬೇಗ ಸಾಯುವುದಿಲ್ಲ. ಅಷ್ಟು ಗಟ್ಟಿಟ್ಟ ನಿಂದು ಪ್ರಾಣ. ಹೌದು, ನಿನ್ನ ಮಕ್ಕಳಿದ್ದಾರಲ್ವಾ? ನಾನು ಹೋದ್ರೆ ನಿನಗೆ ಗಂಡ ಇಲ್ಲ. ಹೋಗ್ಲಿ ಆಚೆ, ನೀನು ಹೋಗಚ್ಚಿ. ಆ ಮಕ್ಕಳನ್ನು ಹಿಡ್ಕೊಂಡು ಹೋಗು. ಯಾರು? ನಿಂದು ಹುಟ್ಟಿದ ಸಂತಾನಗಳು, ಆ ಮಾರಿ ಸಂತಾನಗಳನ್ನು ಹಿಡ್ಕೊಂಡು ಹೋಗು. ನನ್ನದು ಮಕ್ಕಳು, ನಿನ್ನ ಮಕ್ಕಳು. ನಾವು ಬರುವಾಗ ಇಟ್ಕೊಂಡು ಬಂದಿದ್ದ ನಾವು ಕುತ್ತಿಗೆಯಲ್ಲಿ. ಮತ್ತೆ ನಾನು ಬರುವಾಗ ನಾನು ಹಿಡ್ಕೊಂಡು ಬಂದಿದ್ದೇನೆ ಆ ಮಕ್ಕಳನ್ನು. ಅದು ಎಲ್ಲಿಂದ ಬಂದದ್ದು? ನೀನು ಹುಟ್ಟಿಸಿದ್ದು. ಎಲ್ಲಿಂದ ಬಂದದ್ದೆಲ್ಲ? ನಿನ್ನಿಂದ. ಹೆತ್ತದ್ದು ಯಾರು? ಹೆತ್ತದ್ದು ನಾನೇ, ಹುಟ್ಟಿಸಿದ್ದು ನೀನು. ಹುಟ್ಟಿಸಿದ್ದು ನಾನಾಗ್ಲಿ, ಅದು ದೊಡ್ಡ ವಿಷಯ ಇಲ್ಲ. ಬಂದದ್ದು ನಿನ್ನ ಹೊಟ್ಟೆಯಿಂದಲ್ವಾ? ಹೌದು. ನೀನೇ ಹೆತ್ತದಲ್ವಾ? ನಾನು ಹೆತ್ತದಂದ್ರೆ ನಾನು ಹುಟ್ಟುವಾಗ್ಲೇ ನನ್ನ ಹೊಟ್ಟೆಯಲ್ಲಿ ಇತ್ತದು. ಮತ್ತೆ ನಿನ್ನ ಮದುವೆ ಆದ ಮೇಲೆ ನಾನು ಹೆತ್ತದ್ದು. ಮದುವೆಗೆ ಮಣ್ಣು ಹಾಕು. ಹೆತ್ತದ್ದು ನೀನು ಹೌದಾ? ಹೆತ್ತದ್ದು ನಾನು ಹೌದಾ? ಅದು ಹುಟ್ಟಿಸಿದ್ದು ನೀನು ಹೌದಾ? ಅದು ಬೇಡ, ನಿನ್ನ ಹೊಟ್ಟೆಯಿಂದ ಬಂದದ್ದಲ್ವಾ? ಹೌದು. ನೀನು ಹೆತ್ತ ಕಾರಣ ನಿನ್ನ ಮಕ್ಕಳು. ನೀನು ಹುಟ್ಟಿಸಿದ ಕಾರಣ ನಿನ್ನ ಮಕ್ಕಳು. ನೀನು ಹೆತ್ತ ಕಾರಣ ನಿನ್ನ ಮಕ್ಕಳು. ನೀನು ಹುಟ್ಟಿಸಿದ ಕಾರಣ ನಿನ್ನ ಮಕ್ಕಳು. ನಿನ್ನ ಮಕ್ಕಳು. ನಿನ್ನ ಮಕ್ಕಳು. ನಿನ್ನ ಮಕ್ಕಳು. ನಾನೊಂದು ಕಥೆ ಹೇಳ್ತೇನೆ. ಎಂತದು? ದನ ಕರು ಆಗ್ತದೆ. ಹೌದು. ಅದಕ್ಕೆ ಕಾರಣ ಎತ್ತು. ಎತ್ತು. ದನ ಕರು ಹಾಕಿದ ಮೇಲೆ ಕರು ದನದೊಟ್ಟಿಗೆ ಹೋಗ್ತದ, ಎತ್ತಿನೊಟ್ಟಿಗೆ ಹೋಗ್ತದ? ಕರು ದನದೊಟ್ಟಿಗೆ ಹೋಗ್ತದೆ ಅಲ್ವಾ? ಹೌದು. ನೀನು ದನ, ಅದು ನಿನ್ನ ಕರು, ನಾನು ಎತ್ತು, ಎಲ್ಲಿಗೆ ಬೇಕಾದ್ರೂ ಅಲ್ಲ. ಇಲ್ಲಿ ಬಾ, ಮುಗಿಲಿಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಹೋರಿ ಅಲ್ವಾ ನೀನು? ದೊಡ್ಡ ಹೋರಿಯ ಸಣ್ಣ ಹೋರಿಯ? ಎತ್ತು ಒಂದೇ, ಅದು ಹೋರಿ. ಇನ್ನೊಂದು ಹೋರಿ. ಎತ್ತು ಮಾತ್ರ ಆಗುದಿಲ್ಲ. ಕೃಷಿಕ ಮತ್ತೆ ಭೂಮಿಯ ನ್ಯಾಯ ಉಂಟು. ಕೃಷಿಕನಾದವನು ಭೂಮಿಯಲ್ಲಿ ಬೆಳೆಯುತ್ತಾನೆ. ಬೆಳೆಯನ್ನು ಬೆಳೆದಾದ್ಮೇಲೆ ಆ ಫಸಲನ್ನು ಕೃಷಿಕನಾದವನು ಕೊಂಡೋಗ್ತಾನೆ, ಭೂಮಿಗೆ ಕೊಡುವುದಿಲ್ಲ. ಈಗ ನೀನು ಕೃಷಿಕ, ನಾನು ಭೂಮಿ. ನೀನು ಈ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದಿದ್ದಿ, ಆ ಮಕ್ಕಳನ್ನು ಇಟ್ಕೊಂಡು ಹೋಗು, ನಿನ್ನ ಫಸಲದು. ಹೌದಾ? ಅದು ನಮ್ಮ ಸ್ವಂತ ಭೂಮಿ ಆದ್ರೆ ಅದರಲ್ಲಿ ಬೆಳೆದ ಬೆಳೆ ನಮಗೆ. ಆದ್ರೆ ಕೆಲವರು ಅವರಿಗೆ ಸ್ವಂತ ಭೂಮಿ ಇಲ್ಲದಿದ್ರೆ ಮತ್ತೊಬ್ಬರ ಭೂಮಿ ಗೇಣಿಗೆ ತಕೊಳ್ತಾರೆ. ಹೌದಾ? ನೀನು ಹೇಳಿದೆಯಲ್ಲ, ನೀನು ಹೋದ್ರು ನನಗೆ ಬೇಕಾದಷ್ಟು ಮಂದಿ ಗಂಡಂದಿರಿದ್ದಾರಂತ. ಹಾಗಾಗಿ ಇದು ಗೇಣಿಗೆ ತಕೊಂಡ ಭೂಮಿ. ಹಾಗಾಗಿ ಇದು ಗೇಣಿ, ನಿನ್ಗೆ ಯಾರು ಬೇಕಾದ್ರೂ ಕೊಡು. ಯಾರ ಕೈಯಲ್ಲಿ ಗೇಣಿ ತಕೊಂಡದ್ದು ನೀನು? ಮತ್ತೆ ನೀನು ಹೇಳಿದಲ್ಲ, ನೀನು ಹೋದ್ರು ನನಗೆ ಬೇರೆ ಇದ್ದಾರೆ ಅಂತ ಹೇಳಿದಲ್ವಾ? ನೀನು ಹೋದ್ರೆ, ನೀನು ಹೋಗ್ಲಿಲ್ಲ. ಈಗ ನೀನು ಇದ್ಯಲ್ಲ, ಹೋಗ್ತೇನೆ ಅಂತ ಹೇಳಿದ್ದು. ಇನ್ನೊಂದು ಕಥೆ ಹೇಳ್ತೇನೆ. ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೇನೆ, ಹೌದಾ? ಹೌದು. ಊಟ ಮಾಡಿದ ಮೇಲೆ ಆ ಬಾಳೆ ಎಲೆಯನ್ನು ಕೈಯಲ್ಲಿ ಹಿಡಿದು ನಾನು ಇದರಲ್ಲಿ ಊಟ ಮಾಡಿದ್ದೇನಂತ ಹೇಳಿ ಅದನ್ನು ನೀರಿನಲ್ಲಿ ತೊಳೆದು ಬಟ್ಟೆಯಲ್ಲೆಲ್ಲ ಒರೆಸಿ ಹೀಗೆ ಕಂಕಳಲ್ಲಿ ಇಟ್ಕೊಂಡು ಹೋಗ್ಲಿಕ್ಕುಂಟಾ? ಇಲ್ಲಲ್ಲ. ಬಾಳೆ ಎಲೆಯಲ್ಲಿ ಊಟ ಮಾಡಿದ ಮೇಲೆ ಎಂಜಲೆಲೆಯನ್ನು ಮುದ್ದೆ ಮಾಡಿ ಚರಂಡಿಗೆ ಬಿಸಾಡುದು. ಇದು ಊಟ ಮಾಡಿದ ಬಾಳೆ ಎಲೆ ತೆಗೆದು ಚರಂಡಿಗೆ ಹೋಗಿ. ಅದು ಬಾಳೆ ಎಲೆ ಅಂತ ನೀನು ಹೇಳುದು. ಇಲ್ಲಿ ಬಾ, ಮುಗಿಲಿಲ್ಲ ಅದು. ನೀನು ಬಾಳೆ ಎಲೆ ಅಂತ ನೀನು ಹೇಳುದಲ್ವಾ? ಇದು ಬಟ್ಟಲು, ಇದು ಬಂಗಾರದ ಬಟ್ಟಲು. ಇದನ್ನು ಚೆನ್ನಾಗಿ ತೊಳೆದು ಮೇಲೆ ಇಡಬೇಕು. ನಾನು ಬಂಗಾರದ್ದು ಅಂತ ಗ್ರಹಿಸಿದ್ದು. ಇದು ಹಾಳೆಯ ಬಟ್ಟಲನ್ನು ತೆಗೆದಿಡಿಲ್ಲ, ಚರಂಡಿಗೆ ಬಿಸಾಡುದಲ್ವಾ? ನಿನಗೆ ಏನು ಮಾತಾಡ್ತೀನಿ? ಇದು ನನ್ನ ಮನೆ. ನಾನು ಮನೆ ಯಜಮಾನ ಹೇಳ್ತೇನೆ. ಒಲಗು ಮಮ ಗೃಹದಿಂದ ಯಾರಲ್ಲರಿದ್ರೆ ನಿನ್ನ ಮಕ್ಕಳನ್ನು ಕರೆದು ನಿನ್ನ ತಲೆಗಡಿಸಿ ಪ್ರಸಂಗ ಬದಲು ಮಾಡ್ತೇನೆ. ಈಗ ಯಾರಪ್ಪ ಕಟ್ಟಿಸಿದ್ದು ಈ ಮನೆಯನ್ನು? ನಿನ್ನಪ್ಪ. ನನ್ನಪ್ಪ ಕಟ್ಟಿಸಿದ ನಿನ್ನ ಮನೆ ಹೇಗಾಗುದು? ಹೇಳಿದ್ದಾರೆ. ಇನ್ನು ನೀನೇ ಅಂತ. ನೀನಂತ ಹೇಗೆ ಹೇಳಿದ್ದು? ನನಗೆ ಬೇಡ, ಹೋಗು. ನನಗೆ ಗಂಡ ಬೇಡ. ನೀನು ಮುಖ ಹಾಕಿ ಬೆಳಗಿದ್ರೆ ಜಾಗ್ರತೆ. ಮನದಲ್ಲಿ ವ್ಯತಿಸುತ್ತಲೇ ವೃಕ್ಷ ವ್ಯತಿಸುತ್ತಲೇ ನಡೆತದು ಮನದಲ್ಲಿ ವ್ಯತಿಸುತ್ತಲೇ ನಡೆತದು ಬಂದಿತ ಯತಿವರೇ ಪದಕ್ಕೆ ವರ್ಣಿಸುತ್ತಿದ್ದ ವಿನಯದ
ಸತಿಸುತ್ತರು ಕೈ ಬಿಟ್ಟೆ ಯೋಣನು ಜೊತೆಗೆ ಪಾಪದ ನೆರಳ ದೊರೆತರೆ ಕ್ಷಿತಿಯುಳ್ಳ ಏಕಾಂಗಿ ಎನ್ನನು ಪೊರೆಯುವುದೆನನು ಸತಿಸುತ್ತರು ಕೈ ಬಿಟ್ಟರು ಗುರುವರ ಯತಿವರ ಪುಣ್ಯಾತ್ಮರೇ, ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನನ್ನ ಗುಡಿಸಲಿಗೆ ಹೋಗಿ ನನ್ನ ಹೆಂಡತಿಯಲ್ಲಿ ಕೇಳಿದೆ, ಪಾಪದಲ್ಲಿ ಪಾಲನ್ನು ತಕ್ಕೊಳ್ತೀಯಾ ಅಂತ. ಪರಿಣಾಮ ಕಟ್ಟಿ ಮುರಿದ ಹಾಗೆ ಹೇಳಿದ್ದು ಒಂದೇ, ಪುಣ್ಯದಲ್ಲಿ ಪಾಲು ತಕ್ಕೊಳ್ತೇನೆ, ಪಾಪದಲ್ಲಿ ಪಾಲು ತಕ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ಯಾರಿಗೆ ಬೇಕಾಗಿ ಸಿಕ್ಕವರ ಮಂಡೆಯನ್ನು ಹೊಡೆದುಕೊಂಡು ಹೋಗಿ ಸಾಕಿದ್ದೇನೋ ಅಂತಹ ಸತಿ ಸುತರು ನನ್ನನ್ನು ಗಂಡ ಅಂತ ನೋಡದೆ, ಅಪ್ಪ ಅಂತ ನೋಡದೆ ಕುತ್ತಿಗೆಗೆ ಕೈ ಹಾಕಿ ಹೊರಗೆ ದಬ್ಬಿದ್ರು ಸ್ವಾಮಿ. ಸತಿ ಸುತರು ಕೈ ಬಿಟ್ಟರೆನ್ನನು. ಇಲ್ಲಿಯವರೆಗೆ ಅವರಿಗಾಗಿ ಎಷ್ಟೋ ಮಂದಿಯ ತಲೆ ಕಳೆದಿದ್ದೇನೆ. ಅವರು ನೆತ್ತರಿನಲ್ಲಿ ಹೊರಳಾಡುವಾಗ ಚಂದದಲ್ಲಿ ನಾನು ಕುಣಿದಿದ್ದೇನೆ ಸ್ವಾಮಿ. ಅಂತಹ ಧರ್ಮಾತ್ಮರ ತಲೆ ಕಳೆದಂತಹ ಪಾಪದ ಹೊರೆ ಒಂದು ನನ್ನ ತಲೆ ಮೇಲೆ ಇರುವುದು ಬಿಟ್ರೆ ಈ ಲೋಕದಲ್ಲಿ ನಾನು ಏಕಾಂಗಿ ಸ್ವಾಮಿ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ನನಗೆ ಯಾರೂ ಇಲ್ಲ. ಈ ಪಾಪಿಗೆ ನೀವೇ ಗತಿ ಸ್ವಾಮಿ. ಮರುಗಬೇಡಲೆ ತಮ್ಮ, ಮರುಗಬೇಡಲೆ ತಮ್ಮ, ಹರೆಯ ಸರ್ವರ ಪಾಪ ಹರಿಸುವ ಮಂತ್ರವೋಡಿಗುವುದು, ಪಾಪ ಹರಿಸುವ ಮಂತ್ರ ಓಡಿಗುವುದು. ಪರಮ ಪಾವನವಾದ ತಾರಕಯೋನಿಂಬ ವರಮರದ ಅರುಗುವಿನಿಗೆ, ವರಮರದ ಮರುಗುವೆ ನಿನಗೆ ತಮ್ಮ. ಎರಡಕ್ಕರದ ಮಂತ್ರವಿದನಿ ಜಪಿಸಲು ದುರಿತವೆಲ್ಲವೂ ದೂರವಾಗುವುದು. ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಸ್ಮರಿಸು ನೀ ರಾಮ ಮಂತ್ರ, ಸ್ಮರಿಸು ನೀ ರಾಮ ಮಂತ್ರ ಹೇ ಮನುಜ. ವಿಶಾಲವಾದಂತಹ ಸಾಗರವನ್ನಾದರೂ ಕೂಡ ದೇಹಕ್ಕೆ ಹನಿ ನೀರು ಸೋಕದ ಹಾಗೆ ದಾಟಬಹುದೋ ಏನು. ಆದರೆ ಸಂಸಾರ ಎನ್ನುವಂತಹ ಸಾಗರವನ್ನು ಒಂದು ಹನಿ ಕಣ್ಣೀರನ್ನು ಹಾಕದೆ ದಾಟುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ದಾಟಬೇಕು ಅಂತಾದರೆ ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರು ಪವಿತ್ರ ತೀರ್ಥಸ್ತೋತ್ರವಾಗಬೇಕು ಅಂತಾದರೆ, ಮಂಗಳ ಗಂಗೆಯಾಗಬೇಕು ಅಂತಾದರೆ ಅದಕ್ಕೊಂದು ಪರಿಹಾರವಿದೆ. ನಿನ್ನನ್ನು ಆವರಿಸಿಕೊಂಡಿರುವಂತ ಅವಾಸ್ತವಿಕವಾದಂತಹ ವಿಚಾರಗಳ ಪೊರೆಗಳನ್ನೆಲ್ಲ ಕಳಚಿ ಹಾಕಲು, ಉಪೇಕ್ಷೆಯ ಮುಪ್ಪನ್ನು ಮೂಲೆ ಸೇರಿಸಲು ಒಂದು ದಿವ್ಯ ಔಷಧವಿದೆ. ನನ್ನ ಪಾಪಕ್ಕೂ ಪರಿಹಾರ ಇದೆ. ಉಂಟೇ ಉಂಟು. ಹೇಗೆ ಸ್ವಾಮಿ? ಹಾಗಂತ ಅದನ್ನು ಆರ್ಜಿಸಿಕೊಳ್ಳಬೇಕು ಅಂತಾದ್ರೆ ಅದು ಹತ್ತಿರದಲ್ಲಿ ಹರಿಯುತ್ತಿರುವಂತಹ ತುಮಸಾ ನದಿಯಲ್ಲಿ ಒಮ್ಮೆ ಮಿಂದು ಮಡಿಯಾಗಿ ಬಾ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ.
ಹೊರಗಿನ ದೇಹವನ್ನು ನೀ ಶುದ್ಧಗೊಳಿಸಿದ್ದಾಯಿತು. ಇದು ಕಾಣುತ್ತಿರುವಂತಹ ಅರಳಿ ಮರದ ಬುಡದಲ್ಲಿ ಪದ್ಮಾಸನ ಸ್ಥಿತನಾಗಿ ನೀ ಬದ್ಧನಾಗಬೇಕು. ಹೇಗೆ ಸ್ವಾಮಿ? ಅದಕ್ಕಿಂತಲೂ ಮೊದಲು ನೀ ತಿಳಿದುಕೊಳ್ಳಬೇಕಾದಂತಹ ವಿಷಯವಿದೆ. ಯಾವುದರ ಮೂಲಕವಾಗಿ ಇದರಿಂದ ನಿನಗೆ ಪರಿಹಾರ ಸಿಗುತ್ತದೆ ಎನ್ನುವುದು ಈ ಕ್ಷಣಕ್ಕೂ ನಿನ್ನ ತಲೆಯಲ್ಲಿಯೋ ಹೃದಯದಲ್ಲಿಯೋ ಪ್ರಶ್ನೆಯಾಗಿರಬಹುದು. ತಮ್ಮ, ಅಕುಂಠಿತವಾದಂತಹ ವೈಕುಂಠದಲ್ಲಿದ್ದೇ ತನ್ನ ಕಣ್ಣ ಕೊನೆಯ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡಬಲ್ಲಂತಹ ಮಹಾಶಕ್ತಿ ಶ್ರೀಮನ್ನಾರಾಯಣ. ಅವನನ್ನು ಆರಾಧಿಸುವಂತಹ ಮಂತ್ರವೇ ಅಷ್ಟಾಕ್ಷರಿ ಮಂತ್ರ. ಧ್ಯಾನಿಗಳು ಮುನಿಗಳು ನನ್ನ ಹಾಗೆ ತುಳಿದವರೆಲ್ಲರೂ ಕೂಡ ಪರಮ ಪವಿತ್ರವಾದಂತಹ ಅಷ್ಟಾಕ್ಷರಿ ಮಂತ್ರದಿಂದ ರಕಾರವನ್ನು ತೆಗೆದರು. ಪರಾಕ್ರಮದ ಪರದೈವ್ಯವರಿಸಿದಂತಹ ಪರಮೇಶ್ವರ ಪ್ರಭುವಾಗಿ ಲೋಕದಲ್ಲಿ ಶಾಂತಿಯನ್ನು ಕಾಪಾಡು. ಅವನನ್ನು ಆರಾಧಿಸುವಂತಹ ಮಂತ್ರ ಪರಮ ಪವಿತ್ರವಾದಂತಹ ಪಂಚಾಕ್ಷರಿ ಮಂತ್ರ. ಆ ಪಂಚಾಕ್ಷರಿ ಮಂತ್ರದಿಂದ ಮಕಾರವನ್ನು ತೆಗೆದರು. ಎರಡಕ್ಕರದ ರಾಮ ಮಂತ್ರವನ್ನು ತಾರಕ ಮಂತ್ರ ಅಂತ ಕರೆದರು. ಆ ತಾರಕ ಮಂತ್ರವು ನಮ್ಮನ್ನಾವರಿಸಿಕೊಂಡಿರುವಂತಹ ಎಲ್ಲ ಪಾಪಗಳನ್ನು ಕೂಡ ದೂರ ಮಾಡುವುದರೊಂದಿಗೆ ನಮ್ಮ ಬದುಕಿಗೊಂದು ಸರಿಯಾದಂತಹ ವೇದಿಯನ್ನು ನಿರ್ಮಾಣವನ್ನು ಮಾಡಿಕೊಡುತ್ತದೆ. ರಾಮ ಎನ್ನುವಂತಹ ಶಬ್ದದ ಉಚ್ಚಾರ ಮಾತ್ರದಿಂದಲೇ ಮೈ ಮನ ರೋಮಾಂಚನ, ಮನದಲ್ಲಿ ಸದ್ಭಾವನೆಗಳ ಸಚ್ಚಿಂತನೆಗಳ ನರ್ತನ, ಆತ್ಮಶಕ್ತಿಯ ಉದ್ದೀಪನ, ಪ್ರೀತಿ ಪ್ರೇಮದ ಅಮೃತ ಸಿಂಚನ, ಪುಟಿದೇಳುತ್ತದೆ ಜಡ ಚೇತನ, ನಿರ್ನಾಮವಾಗಿ ಹೋಗುತ್ತದೆ ನಮ್ಮ ದೇಹವನ್ನು ಆವರಿಸಿಕೊಂಡಿರುವ ಅರಿಷಡ್ವರ್ಗಗಳ ಸಂತಾನ. ಆದ್ದರಿಂದಲೇ ಹುಟ್ಟು ಸಾವುಗಳೆರಡೂ ಕೂಡ ಪರಿಶುದ್ಧವಾಗಬೇಕು ಅಂತಾದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವಂತಹ ಯೋಗಶಾಸ್ತ್ರದಿ ಮಂತ್ರ 13 ಅಕ್ಷರಗಳ ಮಂತ್ರ. ಹೇ ಗಿರಿಜೆ, ಇದು ವಿಷ್ಣು ಸಹಸ್ರನಾಮಕ್ಕೆ ಸದೃಶವಾದುದು ಎನ್ನುವ ಹಾಗೆ ಪರಾಕ್ರಮದ ಪರದೈವವೆನಿಸಿದಂತಹ ಪ್ರಭು ಪರಮೇಶ್ವರನೇ ತನ್ನ ನರಸಿ ಪಾರ್ವತಿಗೆ ಹೇಳಿದ್ದಾನಂತೆ. ನಮ್ಮ ಎಲ್ಲ ಅವಸ್ಥೆಗಳಿಗಿಂತಲೂ ನಮ್ಮ ನಿರ್ಧಾರಕ್ಕೆ ಕೊಂಡೊಯ್ಯಬಲ್ಲಂತಹ ಎಲ್ಲ ದುರಿತಗಳನ್ನು ದೂರ ಮಾಡುವಂತಹ ಪರಮಶ್ರೇಷ್ಠವಾದಂತಹ ತಾರಕ ಮಂತ್ರವನ್ನು ನೀವು ಜಪಿಸಬೇಕು ತಮ್ಮ. ಆ ನಿಟ್ಟಿನಲ್ಲಿ ನೀವು ಉಜ್ಜುಗಿಸಬೇಕು ಅಂತಾದರೆ ನೀ ಪದ್ಮಾಸನ ಸ್ಥಿತನಾಗಲೇಬೇಕು. ಹೇಗೆ ಸ್ವಾಮಿ? ಸರಿಯಾಗಿ ಕೂತ್ಕೊಳ್ಳುವುದಕ್ಕೂ ತಿಳಿಯದಂತಹ ಸಂಸ್ಕಾರವು ನಿನ್ನಿಂದ ದೂರವಾಗಿದೆ ಅಂತಾದಾಗ ಇದು ನೀವು ಕೂತುಕೊಳ್ಳುವ ಹಾಗೆ ಮಾಡಿದ್ದೇನೆ. ನಿನ್ನ ಬಲದ ಕಾಲನ್ನೆತ್ತಿ ಎಡತೊಡೆ ಬೇಡ, ಎಡದ ಕಾಲನ್ನೆತ್ತಿ ಈಗ ನಾ ಹೇಳುವುದನ್ನು ಗಮನವಿಟ್ಟು ಕೇಳು. ನಿನ್ನ ತನುವನ್ನೇ ಪೀಠವನ್ನಾಗಿರಿಸಿ, ನಿನ್ನ ಮನವನ್ನೇ ಮಂಟಪವನ್ನಾಗಿರಿಸಿ, ನಿನ್ನ ನಯನ ಜ್ಯೋತಿಯನ್ನು ಬೆಳಗುತ್ತಾ ನಾಲಗೆ ಮಾಧ್ಯಮದಿ ಪಗಳುವುದಕ್ಕೆ ಸಿದ್ಧನಾಗು. ಕೊರಳನ್ನು ಶಂಖಧ್ವನಿಯಾಗಿಸಿ, ಕೈ ಬೆರಳುಗಳನ್ನು ಕದಳಿಗಳನ್ನಾಗಿಸಿ, ನಿನ್ನೊಳಗಿರುವಂತಹ ನಾನು ಎನ್ನುವಂತಹ ಭಾವವನ್ನೇ ನೈವೇದ್ಯವನ್ನಾಗಿಕೊಡು. ನೀ ಜಪಿಸಬೇಕಾದ ಮಂತ್ರ ಪರಮ ಪವಿತ್ರವಾದ ರಾಮ ಮಂತ್ರ. ಪಾಪಿಯ ನಾಲಿಗೆಯಲ್ಲಿ ಅದು ಬರುವುದಿಲ್ಲ ಸ್ವಾಮಿ. ಹೃದಯದಲ್ಲಿ ಇದು ತನಕ ನೀ ಮಾಡುವುದಕ್ಕೆ ಪಶ್ಚಾತ್ತಾಪ ಬದ್ಧನಾಗಿ ಕಣ್ಣೀರು ಸುರಿಸುತ್ತ ಹೊರಗಿನ ಯಾವುದೋ ಗಾಯಗಳನ್ನು ತೊಳೆಯಲಿಕ್ಕೆ ನೀರು ಸಾಕಾಗ್ತದೆ ಮಗು. ಮನಸ್ಸಿನ ಗಾಯ ತೊಳೆಯಲಿಕ್ಕೆ ಕಣ್ಣೀರೇ ಬೇಕಾಗುವುದು. ನನ್ನ ಪಾಪಕ್ಕೆ ಪರಿಮಾರ್ಜನೆ ಇಲ್ಲ, ನನಗೆ ಅದು ಬರುವುದಿಲ್ಲ. ಅಂಜದಿರು ಅಂಜದಿರು. ಹೃದಯ ಶುದ್ಧ ಉಂಟು ಅಂತಾದ್ರೆ ದಾರಿಗಳು ಹಲವುಂಟು ಮಗು. ಹೇಗೆ? ಇದು ನನ್ನ ತೋರು ಬೆರಳು ಏನನ್ನು ತೋರುತ್ತಿದೆ ನೋಡು. ಆ ಮರ, ಇದು ಈ ಮರ, ಅದು ಮರ, ಅದು ಮರ, ಇದು ಮರ, ಇದು ಮರ, ಇದು ಮರ, ಅದು ಮರ, 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 ಜಪಿಸುತ್ತಾ ಕಂಡರು ಹೊತ್ತಗಳನ್ನು ಹಿಂದು ಮುಂದೆಡ ಬಲದಿ ಬೆಳೆದವನೀಕಗಳಲ್ಲೊಂದಾಗಿ ತಪವನದ ಗುದಿಹನ ನೆನಪಿದೆಯೇ ಈ ಪ್ರದೇಶ ನಿಮಗೆ? ಕಳೆದ ಮನ್ವಂತರದಲ್ಲಿ ನಾವು ರೋಕ್ಷನಿಗೆ ಪರಮ ಪವಿತ್ರವಾದಂತಹ ತಾರಕ ಮಂತ್ರವನ್ನು ಬೋಧಿಸಿದಂತಹ ಪ್ರದೇಶವೇ. ಮತ್ತೇನಾಗಿದೆ ಸ್ಥಿತಿ ಎನ್ನುವುದನ್ನು ಗಮನಿಸುವುದಕ್ಕೆ
ಮಾಡುವುದಕ್ಕಾಗಿ ಈ ಕಡೆಗೆ ಬಂದ್ರೆ ರಾಮ ಮಂತ್ರ ಶುಭ ಶಂಖಧ್ವನಿಯಾಗಿ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುತ್ತಾ ಇದೆ. ಕುಂಕುಮ ಧೂಳಿಯ ದಿಗ್ತಟ ವೇದಿಯ ಗೋಕುಳಿಯಲ್ಲಿ ನಿಂದು ಕೋಟಿ ವಿಹಂಗಮಗಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೊಯ್ದು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿ ಹೊಳೆಯನ್ನೇ ಹರಿಸಿ ರವಿ ಇಂದ್ರಾಶಿಯಲ್ಲಿ ಮೂಡಿದಾಗ ಜಡದೊಡಲಲ್ಲಿಯೂ ಭಾವಜ್ವಾಲೆ ಸ್ಪಂದಿಸುವಂತೆ ಈ ಮಂತ್ರದಿಂದ ಸಕಲ ಆರಾಧನದ ಬೋಧನದ ಅನುಭವ ರಸ ಗುಂಡೆಗೊಳ್ಳುವಂತಹ ಭಾವ ನಮಗಾಗುತ್ತಾ ಇದೆ. ಹಾಗಂತ ಅವ ಇಲ್ಲೇ ಇದ್ದಾನೆ ಎನ್ನುವುದು ಸ್ಪಷ್ಟವೇ ಹೌದು. ಕಣ್ಣರಳಿಸಿದ್ರೆ ಹೇಗೆ ಪದ್ಮಾಸನ ಸ್ಥಿತನಾಗಿ ಬದ್ಧನಾಗಿದ್ದಾನೋ ಹಾಗೇ ಇದ್ದಾನೆ ಎನ್ನುವುದು ಸ್ಪಷ್ಟವೇ. ಅವನನ್ನು ಬುದ್ಧ ಆವರಿಸಿಕೊಂಡಿದೆ, ವಲ್ಮೀಕ ಆವರಿಸಿಕೊಂಡಿದೆ. ಅದನ್ನೇ ಕುಟ್ಟಿ ಅವನನ್ನು ಎಚ್ಚರಿಸುವುದು ಸರಿಯಲ್ಲ. ನಾವೆಲ್ಲರೂ ಕೂಡ ಏಕಾಗ್ರತೆಯಿಂದ ಪರ್ಜನ್ಯ ಮಂತ್ರವನ್ನು ಜಪಿಸಿ ಮಳೆ ಸುರಿಸುವ ಹಾಗೆ ಮಾಡಿ ಆ ಬುದ್ಧವನ್ನು ಕರಗಿಸಬೇಕು. ತೊಡಗಿಸಿಕೊಳ್ಳೋಣ. ಪೇಳಿದರು ಮೇದಿನಿಗೆ ನವಮರುಜನ ಪೇಳಿದರು ನೀನಿಲ್ದು ಮೇದಿನಿಗೆ ನವಮನುಜನಾದೆ ಮೋದದಲ್ಲಿ ವಾಲ್ಮೀಕಿ ಎಂದು ಕರೆಯುವೆವು ನಿಮ್ಮ ಮೋದದಲ್ಲಿ ವಾಲ್ಮೀಕಿ ಎಂದು ಕರೆಯುವೆವು ನಿಮ್ಮ ಸಾಧಿಸಿ ಬ್ರಹ್ಮರ್ಷಿ ಪದವ ಸಾಧಿಸಿ ಬ್ರಹ್ಮರ್ಷಿ ಪದವ ವರ್ಷಧಾರೆಯಾಗಿ ನಿನ್ನ ಸುತ್ತಲೂ ಆವರಿಸಿದಂತಹ ವಲ್ಮೀಕ ಕರಗಿ ಮತ್ತು ಕಣ್ಮುಚ್ಚಿ ಕುಳಿತಿದ್ದ ಧ್ಯಾನಸ್ಥನಾಗಿದ್ದಂತ ನಿನ್ನನ್ನು ಪ್ರಪಂಚಕ್ಕೆ ನಾವು ಕರೆದಂದಿದ್ದೇವೆ. ಇನ್ನೆರಡೂ ತೊಗಳುಗಳನ್ನು ಹಿಡಿದು ನಿಲ್ಲಿಸಿದ್ದೇವೆ. ಈ ನೆಲದಲ್ಲಿ ಚೈತನ್ಯ ಎನ್ನುವುದು ಅಂತರ್ಯಾಮಿ ಆಗಿದೆ ಎನ್ನುವುದನ್ನು ತೋರಿಕೊಟ್ಟದ್ದು ನೀ ಜಪಿಸುತ್ತಾ ಇದ್ದಂತಹ ತಾರಕ ಮಂತ್ರ. ಈ ಹಿಂದೆ ನಿನಗೆ ಯಾವ ಹೆಸರಿತ್ತು ಅದರ ಯೋಚನೆ ನಿನಗಿನ್ನು ಬೇಡ. ನಿನಗೊಂದು ಹೊಸ ಬೆಳಕಿನ ಪಥವನ್ನು ತೋರಿಕೊಟ್ಟವರು ನಾವು. ಯಾವುದನ್ನು ಅದು ತನಕ ನೀ ಅರಿವು ಅಂತ ತಿಳಿದುಕೊಂಡಿದ್ದೆವು ಅದು ಅರಿವಲ್ಲ. ಅರಿವೆಯನ್ನಾಗಿಸಿ, ಅರಿವನ್ನೇ ಅರಿವೆಯನ್ನಾಗಿಸಿ, ಅನ್ನವಾಗಿಸಿ, ಹಸುವಾಗಿಸಿ, ಅಮೃತವಾಗಿಸಿ, ಆತ್ಮವಾಗಿಸಿ, ಅನಿತರವನ್ನು ಸಾಧಾರಣವಾಗಿಸಿ ನಿನ್ನ ಬಾಳ ಬಟ್ಟೆಗೆ ಹೊಸ ಮಂತ್ರಕ್ಕೆ ಆರಂಭಿಸಿಕೊಟ್ಟವರು ನಾವು. ಆದ್ದರಿಂದಲೇ ಕ್ಷಣದಿಂದ ನವ ಮನುಜ ನೀನಾದೆ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನಿಡುವಂತಹ, ಮಾನವ ಬದುಕಿನ ನೋವಿಗೆ ನಲಿವಿಗೆ ಧ್ವನಿಗೂಡಿಸುವಂತಹ ನಿನ್ನ ನಡೆಗೆ ನೀ ತೊಡಗಿಸಿಕೊಳ್ಳಬೇಕು. ಮಣ್ಣ ಸಂಸ್ಕೃತಿಯ ನಿಲುವಿನಲ್ಲಿ ಹೊಸದೊಂದು ಚಿಗುರು ಟಿಸಿಲೊಡೆಯುವ ಹಾಗೆ ನಿನ್ನ ತೊಡಗಿಸಿಕೊಳ್ಳುವಿಕೆ ಇರಬೇಕು ಎನ್ನುವುದರಿಂದಲೇ ಆ ಸಂಸ್ಕೃತಿಯಿಂದಲೇ ಹೊರಬಂದಂತಹ ನಿನಗೆ ಹೊಸ ನಾಮಕರಣವನ್ನೇ ಮಾಡುವುದಕ್ಕಿದ್ದೇವೆ. ವಾಲ್ಮೀಕದಿಂದ ಹೊರಬಂದ ಕಾರಣದಿಂದಲೇ ಇನ್ನು ಮುಂದಕ್ಕೆ ನೀ ವಾಲ್ಮೀಕಿ ಎನ್ನುವಂತ ಹೆಸರಿನಿಂದಲೇ ಖ್ಯಾತನಾಗು. ಅಷ್ಟು ಮಾತ್ರ ಸಾಲದು ತಮ್ಮ. ಇದು ತನಕದ ನಿನ್ನ ತಪಸ್ಸಿನಿಂದ ಸುತ್ತಲಿನ ಪ್ರದೇಶವೆಲ್ಲವೂ ಕೂಡ ಹೊಸ ಚಿಗುರಿನಿಂದ ಕಂಗೊಳಿಸಿದೆ. ಇದು ತನಕ ಈ ಕ್ಷೇತ್ರ ಧಾನ್ಯ ಶ್ರೀಮಂತವಾಗಿದೆ. ನಿನ್ನ ತಪಸ್ಸಿನ ಪ್ರಭಾವದಿಂದಲಾಗಿ ಇದು ಧ್ಯಾನ ಶ್ರೀಮಂತವಾಯಿತು. ಅಷ್ಟಕ್ಕೆ ನಿಲ್ಲಿಸದೆ ಜೀವನದಲ್ಲಿ ಹೊಸ ನಡೆಯ ತಪವನ್ನು ತೋರಿಕೊಡುವುದರೊಂದಿಗೆ ಸರ್ವರ ಸಮಸ್ತರ ಉದ್ಧಾರವನ್ನು ಬಯಸುವ ಎತ್ತರದ ನಿಲುವನ್ನು ಕಂಡುಕೊಳ್ಳುವುದು ಪ್ರಪಂಚ ಮೂಲಭೂತದ ಸತ್ಯದ ಆರಾಧನೆಯಿಂದ ಮಾತ್ರವೇ. ಜಗತ್ತಿನ ಮೂಲಭೂತವಾದ ಸತ್ಯಕ್ಕೆ ಬ್ರಹ್ಮ ಅಂತ ಹೆಸರು.
ಆ ಪದವಿಯನ್ನು ಏರುವಂತಹ ಋಷಿ ನೀನಾಗಬೇಕು. ಬ್ರಹ್ಮ ಋಷಿ ಪದವಿಯನ್ನೇರುವಂತಹ ಎತ್ತರದಲ್ಲಿ ಎಲ್ಲರ ಹೃದಯವನ್ನು ಮನವನ್ನು ಬೆಳಗುವಂತಹ ನಡೆ ನಿನ್ನದಾಗಬೇಕು ತಮ್ಮ, ನಿನ್ನದಾಗಬೇಕು. ಧನ್ಯನಾದಿ ಮುನಿವರೇಣ್ಯವಿರ ಮುಂದೆ ಉನ್ನತದ ಪದವ ಪಡೆಯುವನೇ ನಾಮಂದಿ ಉನ್ನತದ ಪದವ ಪಡೆಯುವನೇ ಮುನ್ನಿನಂತೆಯ ತಪವನ್ನೆಸಗುವೆನು ಎನ್ನುತ್ತ ಶಿರವನ್ನು ಬಾಗುತ್ತ ಮಣಿದನಂದೋ ಮುಂದಿನದು ತಪವನೆಸಗುವೆನು ಎನ್ನುತ್ತ ಶಿರವನ್ನು ಬಾಗುತ್ತ ಮಣಿದನು ಧನ್ಯನಾದ ಧನ್ಯೋ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದಿದ್ದೇನೆ. ಅದರ ಅರ್ಥ ಮೃತ್ಯುವನ್ನು ದಾಟಿದ ಅಮೃತತ್ವದ ಕಡೆಗೆ ನಾನು ಮುನ್ನಡೆಯುತ್ತಾ ಇದ್ದೇನೆ. ಭಗವಂತ ಸಪ್ತ ಋಷಿ ಮಂಡಲದಂತೆ ಕಾಣುತ್ತಾ ಇದ್ದೀರಿ. ಸಪ್ತಮಂ ದೈವ ಚಿಂತನ. ಹಳೆಯದು ಹಸಿ ಹಸಿಯಾಗಿ ನನಗೆ ನೆನಪಿಲ್ಲ, ಆದರೆ ಅಸ್ಪಷ್ಟವಾಗಿ ಗ್ರಹಿಸಬಲ್ಲ. ಯಾವ ಅವಲಂಬನದಿಂದ, ಯಾವ ತಾಡನದಿಂದ, ಯಾವ ಮರ್ದನದಿಂದ ಮಾಯೆ ನನ್ನನ್ನು ಆವರಿಸಿಕೊಂಡಿತ್ತೋ ಆ ಜವನಿಕೆಯನ್ನು ಸರಿಸಿ ನನ್ನನ್ನು ಶುದ್ಧಾತ್ಮನನ್ನಾಗಿಸಿದ್ದೀರಿ ನೀವು ಅಂತ ತಿಳ್ಕೊಂಡಿದ್ದೇನೆ. ಎರಡು ಮರದ ಮಧ್ಯೆ ಇದ್ದವ ನಾನು. ಮರ 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 ಮರಾಮ ಪರ್ಯಾಯವಾಗಿ ಅದು ರಾಮಾಭಿಧಾನದಿಂದ ತಾರಕ ಮಂತ್ರ ಅಂತ ತಾವು ಅಪ್ಪಣೆ ಕೊಡಿಸಿದೆ. ತಮ್ಮ ಕರಾವಲಂಬನ, ತಮ್ಮ ದರ್ಶನ, ತಮ್ಮ ಸ್ಪರ್ಶನ, ಇದರಿಂದ ಪುನೀತನಾದೆ. ಬಾಹ್ಯ ಪ್ರಪಂಚವನ್ನು ಗ್ರಹಿಸುವ ದೃಗೀಂದ್ರಿಯ, ಬಾಹ್ಯ ಪ್ರಪಂಚವನ್ನು ಗ್ರಹಿಸುವ ತ್ವಗೀಂದ್ರಿಯ, ಬಾಹ್ಯ ಪ್ರಪಂಚವನ್ನು ಗ್ರಹಿಸುವ ಶ್ರವಣೇಂದ್ರಿಯ. ಹೌದು ತಾನೇ? ಈ ಇಂದ್ರಿಯಗಳು ಪಾವನವಾಯಿತು ತಮ್ಮಿಂದ. ಈವರೆಗೆ ನನ್ನಲ್ಲಿ ವಾತ್ಸಲ್ಯವನ್ನು ತುಂಬಿದವರಿಲ್ಲ, ಈವರೆಗೆ ಪ್ರೀತಿಯನ್ನು ತುಂಬಿದವರಿಲ್ಲ. ಆದರೆ ತಮ್ಮ ಸ್ಪರ್ಶನದಿಂದ, ತಮ್ಮ ಆಶೀರ್ವಚನದಿಂದ ನನ್ನಲ್ಲಿ ವಾತ್ಸಲ್ಯ, ನನ್ನಲ್ಲಿ ಪ್ರೀತಿ, ನನ್ನಲ್ಲಿ ಪ್ರೇಮ ನೀವು ತುಂಬಿಸಿದ್ದೀರಿ. ಹಾಗಾದ್ರೆ ಈವರೆಗಿನ ತಪಸ್ಸಲ್ಲ, ತಪಸ್ಸು ಮುಂದಿದೆ ಅಂತ ಅಪ್ಪಣೆ ಕೊಡಿದ್ದೀರಿ. ನಿಜ. ಬದುಕು ಒಂದು ಕ್ರಿಯಾಪದ, ಅದು ನಿಲ್ಲುವುದಲ್ಲ, ನಿರಂತರವಾಗಿ ಸಾಗುವುದೇ ಜೀವನ. ಹರಿಯುವ ನದಿಯಂತೆ ಸಾಗುವುದಲ್ವೇ? ಉನ್ನತದ ಪದವಿಯನ್ನೇರಬೇಕು. ನಾನು ಈಗ ಇರುವಂತಹದ್ದು ಪದವಿ ಅಲ್ಲ ಇದು. ಹಾಗಾದ್ರೆ ಬ್ರಹ್ಮರ್ಷಿತ್ವ ಅಂತ ತಾವು ಅಪ್ಪಣೆ ಕೊಡಿಸಿದ್ರಿ. ಅದಕ್ಕೆ ಆಶೀರ್ವಾದ ಮಾಡಬೇಕು, ತಮ್ಮ ಅಪ್ಪಣೆ ಆಗಬೇಕು. ಒಳ್ಳೆಯ ಲೋಕವನ್ನು ಬೆಳೆದುವಲ್ಲಿ ನಿನ್ನ ನಡೆ ಗರುಡತನದ ಗತಿ ಗಮನದೊಂದಿಗೆ ಮುಂದುವರಿಯಲಿ. ಶುಭಾಶೀರ್ವಾದ. ಧನ್ಯೋ